ಅತಿಥಿ ಅಭ್ಯಾಗತರು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಲಿಕ್ಕೋಸ್ಕರ ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರುವಂತಹ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಎಂ ಖಾನ್ ಹಾಗೂ ನಮ್ಮ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು ಡಾಕ್ಟರ್ ಗಿರಿಧರ್ ರಾವ್ ಎಂಎಸ್, ಅಧ್ಯಕ್ಷರು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಕಾರವಾರ ಡಾಕ್ಟರ್ ಇಬ್ರಾಹಿಂ ಹಾಜಿ ಕಲ್ಲೂರು, ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್, ಬಾದುಷಾ ಮಾಸ್ಟರ್ ಸಾಂಬಾರ್ ತೋಟ ಝೋನ್ ಆಫೀಸರ್ ಜೆಸಿಐ ಡಾಕ್ಟರ್ ಗಣೇಶ್ ಪ್ರಸಾದ್ ಹಾಗೂ ಶ್ರೀಮತಿ ಶುಭಾ ಕೇಚ್. ದಯವಿಟ್ಟು ಅತಿಥಿ ಅಭ್ಯಾಗತರು ವೇದಿಕೆಗೆ ಆಗಮಿಸಬೇಕಾಗಿ ಹಾಗೂ ಶ್ರೀಮತಿ ಶುಭಾ ಕೇಚ್ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ದರ್ಜೆ ಕಾಲೇಜು ಮುಡಿಪು ಕುರ್ನಾಡು ರೇಂಜರ್ಸ್ ಮತ್ತು ರೋವರ್ಸ್ ಘಟಕ ಇದರ 5ನೇ ವರ್ಷದ ವರ್ಷಾಚರಣೆಯ ಪ್ರಯುಕ್ತ ಎನಪೋಯ ವೈದ್ಯಕೀಯ ಆಸ್ಪತ್ರೆ ದೇರಳಕಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಹೂ, ಚಿಗುರು, ಹಣ್ಣು, ಕಾಯಿಗಳ ನೈವೇದ್ಯ, ಪಕ್ಷಿ ಸಂಕುಲದ ಮಧುರ ಕಲರವದ ವಾದ್ಯ ಘೋಷ, ಉಲ್ಲಾಸ, ಉತ್ಸಾಹ, ಸಡಗರ ಸಂಭ್ರಮಗಳಿಂದ ತುಂಬಿದ ಶುಭ ಕಾರ್ಯದ ಆರಂಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೃಹತ್ ರಕ್ತದಾನ ಶಿಬಿರ ಉದ್ಘಾಟನೆಗೊಳ್ಳಲಿಕ್ಕಿದೆ. ಪ್ರಾರ್ಥನೆಯ ಮೂಲಕ, ರೇಂಜರ್ಸ್ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕಿದ್ದಾರೆ ನಮ್ಮ ರೇಂಜರ್ಸ್ ವಿದ್ಯಾರ್ಥಿಗಳು. हमें परमात्मा देना, दया करना हमारी आत्मा में शुद्धता देना, हमारे ध्यान में आओ प्रभु, आंखों में बस जाओ, अंधेरे दिल में आकर के परम ज्योति जगा देना, बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना, हमारा धर्म हो सेवा, हमारा धर्म हो सेवा, सदा ईमान हो सेवा, व सेवक चर बना देना, वतन के वास्ते जीना, वतन के वास्ते मरना, वतन पर जान विदा करना, प्रभु हमको सिखा देना, दया कर दान भक्ति का हमें परमात्मा देना, दया करना हमारी आत्मा में ಶುದ್ಧತಾ ದೇನ. ಮಾತೃದೇವೋ ಭವ, ಪಿತೃದೇವೋ ಭವ, ಅಂತೆಯೇ ಆಚಾರ್ಯ ದೇವೋ ಭವ, ಅಂತೆಯೇ ಅತಿಥಿ ದೇವೋ ಭವ. ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಘಟಕದ ಸಂಚಾಲಕರಾದ ಶ್ರೀಮತಿ ಶುಭಾ ಕೆಎಚ್ ಮ್ಯಾಮ್. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ರೇಂಜರ್ಸ್ ಘಟಕದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಭಾಗಿತ್ವವನ್ನು ನೀಡಿರುವಂತಹವರು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಕಾರವಾರ ಅವರನ್ನು ತುಂಬ ಹೃದಯಪೂರ್ವಕವಾಗಿ ನಾನು ಇಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇವರು ಈ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಿರಿಧರ್ ರಾವ್ ಎಂಎಸ್ ಅವರು ವಹಿಸಿರುತ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಇವರನ್ನು ಡಾಕ್ಟರ್ ಎಂ ಖಾನ್ ಇವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ರೇಂಜರ್ ಘಟಕದ ರೇಂಜರ್ ವಿದ್ಯಾರ್ಥಿನಿ ಆಗಿರುವಂತಹ ಕುಮಾರಿ ಹರ್ಷಿತಾ ಅವರು ಹೂಕುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಇಬ್ರಾಹಿಂ ಹಾಜಿ ಕಲ್ಲೂರು
ನಾವು ಕಳೆದ ಬಾರಿ ಮಾರ್ಚ್ 14ರಂದು ಸಂತ ಆಗ್ನೆಸ್ ಕಾಲೇಜಿನ ಸಭಾಂಗಣದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಎಂಪವರ್ಮೆಂಟ್ ವಿಮೆನ್ ಎಂಬ ವಿಷಯದಲ್ಲಿ ಮಾಡಿರ್ತೇವೆ. ಆ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನು, ಪ್ರಾಯೋಜಕತ್ವವನ್ನು ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಇಬ್ರಾಹಿಂ ಹಾಜಿ ಕಲ್ಲೂರು ಅವರು ನೀಡಿರ್ತಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರೇಂಜರ್ ಆದ ಕುಮಾರಿ ವಾಣಿಶ್ರೀ ಅವರು ಹೂಕುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ರಕ್ತದಾನದ ಕುರಿತು ನಮಗೆ ಮಾಹಿತಿಯನ್ನು ನೀಡಲು ಆಗಮಿಸಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್, ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್, ಇವರನ್ನು ನಮ್ಮ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಮಾರಿ ಅಪರ್ಣಾ, ರೇಂಜರ್ ವಿದ್ಯಾರ್ಥಿನಿ, ಬಂದು ಹೂಗುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾಸ್ಟರ್ ಸಾಂಬಾರ್ ತೋಟ, ಝೋನ್ ಆಫೀಸರ್ JCI ಭಾರತ ವಲಯ 15, ಇವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಘಟಕದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಕುಮಾರಿ ಶ್ರಾವ್ಯ, ರೇಂಜರ್, ಇವರು ಹೂಕುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ತಾ ಇದ್ದಾರೆ. ಗಣೇಶ್ ಪ್ರಸಾದ್, ಪ್ರೊಫೆಸರ್ ಎನಪಯ್ಯ ಮೆಡಿಕಲ್ ಕಾಲೇಜ್, ಇಂದು ನಮ್ಮ ಈ ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸರ್. ಕುಮಾರಿ ಗುಣವತಿ, ರೇಂಜರ್, ಹೂಗುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರಾಂಶುಪಾಲರಿಗೆ ಕುಮಾರಿ ದೀಕ್ಷಿತಾ ಹೂಗುಂಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ರೇಂಜರ್ಸ್ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಇನ್ನು ಮುಂದಕ್ಕೆ ನಮ್ಮೊಂದಿಗೆ ಸೇರಲಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಸೇರಲಿಕ್ಕಿದ್ದಾರೆ. ನಮ್ಮ ಕಾಲೇಜಿನ ಹಿರಿಯ ರೋವರ್ಸ್ ವಿದ್ಯಾರ್ಥಿಗಳು, ಅವರೆಲ್ಲರೂ ಕೆಲಸದಲ್ಲಿ ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡು ಬರುವ ಸ್ವಲ್ಪ ಸಮಯವಾಗಬಹುದು. ಮುಂದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕಿದ್ದಾರೆ. ಅದೇ ರೀತಿ ಎನಪೋಯ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಕಾರ್ಯಕ್ರಮವನ್ನ ವಿಶೇಷ ರೀತಿಯಲ್ಲಿ ಉದ್ಘಾಟಿಸುವಂತಹ ಸಮಯ ಡಾಕ್ಟರ್ AM ಖಾನ್, ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಹೂವಿನ ಗಿಡಕ್ಕೆ ನೀರನ್ನ ಎರೆಯುವುದರ ಮೂಲಕ ಕಾರ್ಯಕ್ರಮವನ್ನ ವಿಶೇಷ ರೀತಿಯಲ್ಲಿ ಉದ್ಘಾಟಿಸಿ ಪರಿಸರ ಸಂರಕ್ಷಣೆ ಹಾಗೂ ಎಲ್ಲಾ ರೀತಿಯ ಸ್ವಚ್ಛತೆ, ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಮ್ಮ ದಿನನಿತ್ಯವಾಗಿರಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ವಿಶೇಷ ಅಂತ ಹೇಳೋದೇನೆಂದರೆ, ಈಗ ಪ್ರಾರ್ಥನೆಯಲ್ಲಿ ಕೂಡ ಒಂದು ಒಳ್ಳೆ ಮನಸ್ಸನ್ನು ನಮಗೆ ಕೊಡಿ ಅಂತ ಒಂದು ಪ್ರಾರ್ಥನೆ ಆಯಿತು. ಈಗ ರೇಂಜರ್ಸ್ ಅಂಡ್ ರೋವರ್ಸ್ ಪ್ರಾರ್ಥನೆಯಲ್ಲಿ ಅದರೊಂದು 2-3 ಲೈನ್ ನಾನು ತುಂಬ ಆಲಿಸಿದೆ. ಅದೇ ಟೈಪ್ ಆಫ್ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತು ಆಗ್ತಾ ಇರೋದು. ರಕ್ತದಾನ ಶಿಬಿರ ಅಂತ ಹೇಳಿದರೆ ಬರೀ ನಾವು ರಕ್ತ ಕೊಡೋದು ಮಾತ್ರ ಅಲ್ಲ, ಯು ಆರ್ ಸರ್ವಿಂಗ್ ಎ ಕಾಸ್ ಆಫ್ ದ ಸೊಸೈಟಿ. ಯಾರಾದರೂ ಬಂದು ಕೇಳಿದಾಗ, ಲೋನ್ ಕೇಳಿದಾಗ ನಾವು ಲೋನ್ ಕೊಡ್ಬೋದು, ಅಥವಾ ಬನ್ನಿ ಒಂದು ಕಪ್ ಚಹಾ ಕುಡಿ ಅಂದರೆ ಒಂದು ಚಹಾ ಕುಡಿಬೋದು. ಅದು ಬೇರೆ ಟೈಪ್ ಆಫ್ ಫ್ರೆಂಡ್ಶಿಪ್ಪು, ಬೇರೆ ಟೈಪ್ ಆಫ್ ಕನ್ಸರ್ನ್. ಬಟ್ ಇದು ಒಂದು ಕನ್ಸರ್ನಿಂದ ಕೊಡ್ತಾ ಇರೋದು ನಾವು. ರಕ್ತದಾನ ಶಿಬಿರ ಯಾರಿಗೆ ಬೇಕು ಅವರಿಗೆ ಒಂದು ನಮ್ಮ ರಕ್ತವನ್ನು ಕೊಟ್ಟು ನಾವೆಲ್ಲ ಒಂದೇ, ನಾನು ಜೀವಂತ ಇರುವುದಲ್ಲ, ನೀವು ಜೀವಂತವಾಗಿರಬೇಕು, ಜಿಯೋ ಅವ್ರ ಜೇನೇದೋ ಅಂತ ಒಂದು ಕಾನ್ಸೆಪ್ಟ್. ಅದರಲ್ಲಿ ನಾನು ಕೂಡ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು, ನಾನು ಹೆಲ್ದಿಯಾಗಿರಬೇಕು, ನೀನು ಹೆಲ್ದಿಯಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ರಕ್ತದಾನವನ್ನು ನಾವು ಮಾಡ್ತೇವೆ. ಎನಪಯ್ಯ ಕಾಲೇಜ್ನವರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ನಾವು ಯಂಗ್ಸ್ಟರ್ಸ್ ಆಗಿ ಇದರಿಂದ ಒಂದು ಮೆಸೇಜ್ ಏನು ಪಡ್ಕೋಬೇಕಂತ ಹೇಳಿದರೆ, ಇಂಥ ರಕ್ತದಾನ ಶಿಬಿರದಲ್ಲಿ ನಾವು ಭಾಗವಹಿಸಿದ ಮೇಲೆ ನಮಗೇನು, ನಾವೆಲ್ಲ ರಕ್ತ ಕೊಡ್ತೇವೆ, ಮರ್ತು ಬಿಡ್ತೇವೆ.
It is not like that. We owe some responsibility to the society. ನಾವೆಲ್ಲ ಶೇರಿಂಗ್ ಆ್ಯಂಡ್ ಕೇರಿಂಗ್ ಬೇಸಿಸಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಅದೇ ಥರ ಇವತ್ತು ರಕ್ತ ಕೊಟ್ಟು ಮರೆಯುವುದಲ್ಲ, ಮುಂದೆ ಕೂಡ ನಾವು ಸಹಭಾಗಿತ್ವದಲ್ಲಿ ಯಾವಾಗಲೂ ಒಬ್ರಿಗೊಬ್ರು ಕೇರ್ ಮಾಡಿಕೊಂಡು ಇನ್ನೊಬ್ರ ದುಃಖವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ನಡೆಸುವಂಥವ್ರು ಆಗಬೇಕು. ನಾವು ಈಗೇನಾಗ್ಬಿಟ್ಟಿದೆ, ಎಲ್ಲರೂ ಸೆಲ್ಫಿಶ್ ಆಗಿಬಿಟ್ಟಿದ್ದೇವೆ. ನನ್ನದು ಕೆಲಸ ಆಯಿತು, ನಾನು ಕಾಲೇಜ್ ಒಳಗೆ ಹೋಗಬೇಕು, ನಾನು ಗೇಟ್ ಒಳಗೆ ಹೋದರೆ ಆಯಿತು, ಇನ್ನೊಬ್ನು ಹಿಂದೆ ಬರ್ತಾ ಇದ್ದಾನೆ, ಅವನೇನೋ ಕಾಲು ನೋವಿದೆ, ಅವನಿಗೆ ಹೆಲ್ಪ್ ಮಾಡಬೇಕು, ಅವ್ನ ಬ್ಯಾಗ್ ನಾನು ಹಿಡ್ಕೋಬೇಕು ಅಥವಾ ಅವ್ನ ಕೈ ಹಿಡ್ಕೊಂಡು ನಡೆಸಬೇಕು, ಇದೆಲ್ಲ ಕಡಿಮೆ ಆಗಿದೆ. ಮೊದಲೆಲ್ಲ ನಮ್ಮ ಹಿರಿಯರು ಹೇಳ್ಕೊಡ್ತಾ ಇದ್ರು ಸೊಸೈಟಿಯಲ್ಲಿ ಹೇಗಿರಬೇಕು, ಯಾರಿಗೆ ಹೆಲ್ಪ್ ಮಾಡಬೇಕು, ಯಾರಿಗೆ ರೆಸ್ಪೆಕ್ಟ್ ಮಾಡಬೇಕು. ಈಗಿನ ವಿದ್ಯಾರ್ಥಿಗಳದ್ದು ಹೋಗಿದೆ. ಅಂಥ ಒಂದು ಟ್ರೈನಿಂಗ್ ನಾವು ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಆಗಲಿ, NSS ಆಗಲಿ, NCC ಆಗಲಿ ಈ ಕಾರ್ಯಕ್ರಮಗಳಲ್ಲಿ ನಾವು ಕೊಡಬೇಕಾಗ್ತದೆ. ಅಂದರೆ ಒಂದು ಒಳ್ಳೆ ಸೊಸೈಟಿ ಡೆವಲಪ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ಯಾರೆಕ್ಟರಲ್ಲಿ ಇದೆಲ್ಲ ಬರ್ತದೆ. ಅದಕ್ಕೆ ಒಂದು ಪೂರಕವಾದ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಂತಹ ಕಾರ್ಯಕ್ರಮ ಕಾಲೇಜಲ್ಲಿ ನಡೀತಾ ಇರಲಿ. ಮುಡಿಪು ಕಾಲೇಜ್ ಯಾವಾಗಲೂ ಒಂದು ಎಕ್ಸಾಂಪಲ್ ಆಗಿರಬೇಕು. ನಾವು ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಯೂನಿವರ್ಸಿಟಿಯವರು ಅಡಾಪ್ಟ್ ಮಾಡುವ ಒಂದು ಸ್ಟೇಜಿಗೆ ಬಂದಿತ್ತು ಕೆಲವೊಂದು 2 ವರ್ಷದ ಹಿಂದೆ. ಅಂಥ ಒಂದು ಸ್ಟೇಟಸ್ ಇರುವಾಗ ಹತ್ತಿರದ ಕಾಲೇಜು, ನಾವೆಲ್ಲ ತುಂಬ ಯೂನಿವರ್ಸಿಟಿಯಲ್ಲಿ ಕೂಡ ಕೂತವರೆಲ್ಲ ಮುಡಿಪು ಕಾಲೇಜ್ ಅಂದರೆ ಒಂದು ಬೇರೆ ಲೆವೆಲಲ್ಲಿ ನೋಡ್ತಾ ಇರ್ತೇವೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಒಂದು ಎಕ್ಸಾಂಪಲ್ ಆಗಬೇಕು, ಸೊಸೈಟಿಗೆ ಒಂದು ಎಕ್ಸಾಂಪಲ್ ಆಗಬೇಕು. ಹಾಗೆ ಆಗಲಿ ಅಂತ ಹೇಳಿಕೊಂಡು ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಟಡಿ ಮಾಡೋದಲ್ಲದೆ ಒಳ್ಳೆ ಗುಣವನ್ನು ಬೆಳೆಸ್ಕೊಳ್ಳಿ, ಒಳ್ಳೆ ಕ್ಯಾರೆಕ್ಟರ್ ಬೆಳೆಸ್ಕೊಳ್ಳಿ. ಸಮಾಜದಲ್ಲಿ ಒಬ್ಬೊಬ್ಬರಿಗೆ ಶೇರ್ ಮಾಡೋದು ಅಥವಾ ಸಹಾಯ ಮಾಡೋದನ್ನು ಕಲ್ಕೊಳ್ಳಿ. ಹಿರಿಯರಿಗೆ ರೆಸ್ಪೆಕ್ಟ್ ಮಾಡೋದನ್ನು, ನಿಮ್ಮ ಫ್ರೆಂಡ್ ಜೊತೆ ಚೆನ್ನಾಗಿರೋದು, ಒಳ್ಳೆ ಒಡನಾಟದಿಂದ ಇರೋದನ್ನು, ಆ ಒಂದು ಭಾವನೆಯನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ತುಂಬ ಜನ ಇದರಲ್ಲಿ ಭಾಗವಹಿಸುವುದಲ್ಲದೆ ಆ ಕಾನ್ಸೆಪ್ಟ್ ಏನಿದೆ ಇದು ಸ್ಟಾರ್ಟ್ ಮಾಡಿದ್ದು ಅದು ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವರ ಇತ್ತೀಚಿನ ಕಾರ್ಯಕ್ರಮಗಳು ನಾವು ನೋಡ್ತಾ ಇರ್ಬೋದು. ಹಲವಾರು ಕಡೆ ಜಿಲ್ಲೆ ಅಥವಾ ರಾಜ್ಯದ ಆ ಭೇದವನ್ನ ಮರೆತು ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಎಜುಕೇಶನ್ ಟ್ರಸ್ಟ್ ಮೂಲಕ ಬಡ ಮಕ್ಕಳಿಗೆ ಆಗಿರ್ಬೋದು, ನೊಂದವರಿಗೆ ಆಗಿರ್ಬೋದು, ರೋಗಿಗಳಿಗೆ ಆಗಿರ್ಬೋದು, ವಿಕಲಚೇತನರಿಗೆ ಆಗಿರ್ಬೋದು, ಅವರ ಪಾಲಿನ ಒಂದು ಆಶಾ ಕಿರಣ ಅಂತಾನೆ ಹೇಳ್ಬೋದು. ಅವರಿಗೆ ಸಿಕ್ಕಂತಹ ಗೌರವಗಳು, ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳನ್ನ ನಾವೇನಾದ್ರೂ ನೋಡ್ತಾ ಹೋದ್ರೆ ಅದು ಇವತ್ತು ಈ ದಿನ ಸಾಕಾಗ್ಲಿಕ್ಕಿಲ್ಲ. ಅವರ ಸೇವೆಯನ್ನ ಕೊಂಡಾಡ್ತಾ ಹೋದ್ರೆ ಈ ದಿನ ಸಾಕಾಗ್ಲಿಕ್ಕಿಲ್ಲ. ಅಂತಹ ಒಬ್ಬ ಅದ್ಭುತ ವ್ಯಕ್ತಿ, ಅಂತಹ ಒಬ್ಬ ಸೇವಾ ಮನೋಭಾವದ ವ್ಯಕ್ತಿ ಡಾಕ್ಟರ್ ಇಬ್ರಾಹಿಂ ಹಾಜಿ ಕಲ್ಲೂರ್ ಅವರು. ಅವರಿಗೆ ಸಿಕ್ಕಿರುವಂತಹ ಕೆಲವೊಂದು ಪ್ರಶಸ್ತಿಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ನಮಗೆ ಮಾದರಿಯಾಗಬೇಕು, ಅವರ ಕೆಲಸಗಳು ನಮಗೆ ಮಾದರಿಯಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಇತ್ತೀಚೆಗೆ ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಗ್ರೂಪ್ ಅವರು ಅಚೀವರ್ಸ್ ಆಫ್ ಕರ್ನಾಟಕ ಎಂಬ ಕಾರ್ಯಕ್ರಮದ ಮೂಲಕ ಅವರನ್ನ ಗೌರವಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಬಡ ಮಕ್ಕಳಿಗೆ ಮತ್ತು ನೊಂದವರಿಗೆ ನೀಡಿದಂತಹ ಸೇವೆಗಾಗಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಭಾರತ ರತ್ನ APJ ಅಬ್ದುಲ್ ಕಲಾಂ ಎಕ್ಸಲೆನ್ಸ್ ಪ್ರಶಸ್ತಿ, ಭಾರತ್ ಗೌರವ ಅವಾರ್ಡ್ 2018, ಗಡಿನಾಡು ಕನ್ನಡಿಗ ಜೀವದ ಗೌರವ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ದುಬೈ ಇವರಿಗೆ ನೀಡಿದ್ದಾರೆ. ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ MJF ಇಂಟರ್ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಏಷ್ಯನ್ ಪೆಸಿಫಿಕ್ ಎಕ್ಸಲೆನ್ಸ್ ಅವಾರ್ಡ್, ಸಿರಿಗನ್ನಡ ರಾಷ್ಟ್ರೀಯ ರತ್ನ ಪ್ರಶಸ್ತಿ, ನ್ಯಾಷನಲ್ ಕಾನ್ಫರೆನ್ಸ್ ದೈಹಿಕ ಶಿಕ್ಷಣ ವಿಭಾಗ, ಇಂತಹ ಹಲವಾರು ರೀತಿಯಂತಹ ಕಾರ್ಯಕ್ರಮಗಳು, ಪ್ರಶಸ್ತಿಗಳು ಇವರಿಗೆ ಸಂದಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಾವು ಆಗ್ನೆಸ್ ಕಾಲೇಜಿನಲ್ಲೊಂದು ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಅದಕ್ಕೆ ಕೂಡ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಕೇವಲ ಮುಡಿಪುವಿನ ಈ ಕಾಲೇಜಿಗೆ ಸೀಮಿತ ಅಲ್ಲ, ಹಲವಾರು ಕಾಲೇಜುಗಳಲ್ಲಿ, ಹಲವಾರು ಎಜುಕೇಶನ್ ಟ್ರಸ್ಟ್ಗಳಲ್ಲಿ ತಮ್ಮ ಅಮೋಘವಾದ ಸೇವೆಯನ್ನು ನೀಡ್ತಾ ಬಡ ಮಕ್ಕಳಿಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿಯಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಇಬ್ರಾಹಿಂ ಹಾಜಿ ಕಲ್ಲೂರ್ ಅವರಿಗೆ ಒಂದು ಜೋರಾದ ಕೈಚಾಪಾಲೆ ನಮ್ಮ ಮುಡಿಪು ಕಾಲೇಜು ವತಿಯಿಂದ. ಇಂತಹ ಒಬ್ಬ ಸಾಧಕನ, ಒಬ್ಬ ಸೇವಾ ಮನೋಭಾವದ ವ್ಯಕ್ತಿಯ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಡಾಕ್ಟರ್ ಇಬ್ರಾಹಿಂ ಹಾಜಿ ಕಲ್ಲೂರು, ಅಧ್ಯಕ್ಷರು, ಕಲ್ಲೂರು ಎಜುಕೇಶನ್ ಟ್ರಸ್ಟ್, ರಿಜಿಸ್ಟರ್, ಕಾರವಾರ. ನನಗೆ ಆ ಅವಾರ್ಡನ್ನು ಓದಿ ಹೇಳುವುದು ನನಗೆ ಇಷ್ಟವಾಗುವುದಿಲ್ಲ, ಇಷ್ಟವೂ ಇಲ್ಲ. ನನಗೆ ಬೇಕಾದ್ದು ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಮಾತ್ರ. ನಾನು ಅದನ್ನೇ ಮಾತ್ರ ಆಶಿಸ್ತಾ ಇದ್ದೇನೆ. ಏನೇ ಆಗಲಿ, ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲ ಕಡೆಯಿಂದಲೂ ನನಗೆ ಒಳ್ಳೆಯ ರೆಸ್ಪಾನ್ಸಿಬಲ್ ಬಂದಿದೆ. ದೇವರ ದಯ, ಗುರು ಹಿರಿಯರ ಆಶೀರ್ವಾದ ಎಂದೇ ನಾನು ಭಾವಿಸ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ರಕ್ತದಾನಕ್ಕಿಂತ ಮುಂಚೆ ಈ ಒಂದು ಸಿಸ್ಟಮನ್ನು ನಾನು ನೋಡಿದಾಗ ವನಮಹೋತ್ಸವ ಈ ಸಂಭ್ರಮದಲ್ಲಿ ಖಾನ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸಣ್ಣ ಚುಟುಕು ನಾನು ಓದಿದ್ದೆ. ಏನೆಂದರೆ ಅವರು ಹೇಳಿದರು, ಹಳಿಗಳನ್ನು ಸಾಕಿದೆ ಓಡಿ ಹೋಯಿತು, ಗಿಳಿಯನ್ನು ಸಾಕಿದೆ ಹಾರಿ ಹೋಯಿತು, ಗಿಡವನ್ನು ನಟ್ಟೆ ಮರವಾಯಿತು, ಹೂವಾಯಿತು, ಕಾಯಾಯಿತು, ಗಿಳಿಯೂ ಬಂತು, ಹಳಿಯೂ ಬಂತು. ಅಂದರೆ ಅದರ ಅರ್ಥ ನಾವು ಗಿಡಗಳನ್ನು ನಟ್ಟು ಬೆಳೆಸಬೇಕು, ಅದರ ಪ್ರತಿಫಲ ನಾವು ತಗೊಳ್ಬೇಕು. ಏನೇ ಆಗಲಿ, ಇವತ್ತು ಈ ಸಂದರ್ಭದಲ್ಲಿ ನೀವು ನಮ್ಮ ಯುವಕರು ವಿದ್ಯಾರ್ಥಿನಿಯರು ರಕ್ತದಾನವನ್ನು ಮಾಡಲಿಕ್ಕೆ ಬಂದಿದ್ದೀರಿ. ಅದು ಇವತ್ತು 60-70 ಜನರ ರಕ್ತದಾನ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳೋದು, ನೀವು 60 ಜನರು ಕೊಟ್ಟರೆ 60 ಜನರ ಜೀವವನ್ನು ಉಳಿಸಿದಿರಿ ಎಂದರ್ಥ. ಇದು ಯಾವುದೋ ಸಂಶಯವಿಲ್ಲ. ಆದ್ದರಿಂದ ನೀವು ರಕ್ತದಾನದ ಎಲ್ಲ ವಿಷಯಗಳನ್ನು ನಮ್ಮ ಮುರಳಿ ಮನೋಹರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಓದಿದರೆ ನಿಮಗೆ ಅದರ ಎಲ್ಲ ಡೀಟೇಲ್ಗಳು ಸಿಗ್ತದೆ. ರಕ್ತದ ಗ್ರೂಪು 8 ಗ್ರೂಪು ಇದೆ. ಅದು ಏನು ಅಂತ ಆ ಪುಸ್ತಕದಲ್ಲಿ ಡಿಟೇಲ್ ಆಗಿ ಬರೆದಿದ್ದಾರೆ ಅವರು. ಅದನ್ನು ನೀವು ಓದಿ ಕಲಿತುಕೊಳ್ಬೋದು. ನಿಮ್ಮ ಗ್ರೂಪ್ ಯಾವುದು ಅಂತ ನೀವು ಸ್ವಂತವಾಗಿ ಈಗ ಇವತ್ತು ನಿಮಗೆ ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಆದ್ದರಿಂದ ಅದನ್ನು ಇಟ್ಟುಕೊಳ್ಳಿ, ನಿಮ್ಮ ಗ್ರೂಪ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಇತ್ತೀಚೆಗೆ ನಾನೊಂದು ಇಲ್ಲಿ ಪರಿಯಾರಿ ಮೆಡಿಕಲ್ ಕಾಲೇಜಿಗೆ ಒಂದು ಪೇಷಂಟನ್ನು ಕಳಿಸಿದಾಗ ಅಲ್ಲಿ ಅವರೊಟ್ಟಿಗೆ ಒಂದು 4-5 ಯುವ ಸ್ಟೂಡೆಂಟರು ಕೂಡ ಹೋಗಿದ್ರು. ಅಲ್ಲಿ ಹೋದಾಗ ಆರ್ಟ್ ಆಪರೇಷನ್ ಇತ್ತು. 2 ದಿವಸ ಲೇಟ್ ಅಂತ ಹೇಳಿದ್ರಂತೆ. 2 ದಿವಸ ಅದಕ್ಕೆ ಮುಂಚೆ ಒಬ್ಬರಿಗೆ ರಕ್ತ ಬೇಕಿತ್ತು ಅರ್ಜೆಂಟಾಗಿ, ಇಲ್ಲವೇ ಸಾಯುವ ಸ್ಥಿತಿ ಅಂತ ಹೇಳಿದರು. ಆಗ ನಮ್ಮ ಈ ಯುವಕರು ನನಗೆ ಫೋನ್ ಮಾಡಿದರು. ಮಾಡಿದಾಗ ನಾನು ಹೇಳಿದೆ, ಇಮ್ಮಿಡಿಯೇಟ್ ಅವರಿಗೆ ರಕ್ತ ಕೊಡಿ, ಬಾಕಿ 2 ದಿವಸ ನಿಮ್ಮದು ಲೇಟ್ ಉಂಟಲ್ಲ, ಆಗ ನಾವು ಬೇರೆ ಅರೇಂಜ್ಮೆಂಟ್ ಮಾಡುವ ಅಂತ. ಆದ್ದರಿಂದ ಅವರು ಇಮಿಡಿಯೇಟ್ ಆಗಿ ಆ ರಕ್ತವನ್ನು ಕೊಟ್ಟು ಅವರನ್ನು ಸೇವ್ ಮಾಡಿದ್ದಾರೆ. ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಕಾಣೋದು. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಈ ರಕ್ತದಾನ ಏನು, ರಕ್ತದಾನದಲ್ಲಿ ಏನು ಮಾಡ್ಬೋದು, ಇದೆಲ್ಲ ಡಾಕ್ಟರ್ ಮನೋಹರ್ ಅವರು ಹೇಳ್ತಾರೆ, ಡಾಕ್ಟರ್ ಗಣೇಶನವರು ಹೇಳ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಜಾಸ್ತಿಯಾಗಿ ಮಾತನಾಡೋಕ್ಕೆ ಹೋಗುವುದಿಲ್ಲ. ಈ ಸಂದರ್ಭದಲ್ಲಿ ನನಗೆ ಈ ಕಾಲೇಜಿಗೆ ಬಂದು ಈ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೋಸ್ಕರ ಬಂದ ಏನಪ್ಪಯ್ಯವರಿಗೂ, ನಮ್ಮ ಕಾಲೇಜು ಪ್ರಿನ್ಸಿಪಾಲ್ರವರಿಗೂ ಎಲ್ಲರಿಗೂ ಈ ಕೃತಜ್ಞತೆಯನ್ನು ಹೇಳ್ತಾ, ನಾನು ಇದೇ ಕಾಲೇಜಿನಲ್ಲಿ 1973-74ನಲ್ಲಿ PUCಯಲ್ಲಿ 2 ವರ್ಷ ಓದಿದ್ದೆ. ಅದನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣರಾಜ್ಯೋತ್ಸವಾಚರಣೆ, ಮಾದಕ ದ್ರವ್ಯ ಸೇವನೆಯ ಕುರಿತ ಜಾಗೃತಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬೇಕಾದಂತಹ ವಿಷಯಗಳು ಈ ರೇಂಜರ್ಸ್ ಮತ್ತು ರೋವರ್ಸ್ ಘಟಕದಿಂದ ಸಿಗ್ತಾ ಇದೆ. 1 ವಾರದ ಪ್ರಾಣಾಯಾಮ ಕ್ಯಾಂಪ್ ಕೂಡ ಆಯೋಜನೆ ಮಾಡಿದ್ದೆವು. ಸ್ವಚ್ಛತಾ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಸೈನಿಕರಿಗೆ ಸನ್ಮಾನಿಸಿದಂತಹ ಕ್ಷಣಗಳು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ, ಕೋಮು ಸೌಹಾರ್ದತೆಯನ್ನ ಕಾಪಾಡಲಿಕ್ಕೆ ಪ್ರತಿಜ್ಞೆಯನ್ನ ಮಾಡಿದಂತಹ ಸಮಯಗಳು. ಇದು ರೇಂಜರ್ಸ್ ಮತ್ತು ರೋವರ್ಸ್ ಘಟಕದ ಮಾಡಿದಂತಹ ಕಾರ್ಯಕ್ರಮಗಳಲ್ಲಿ ಚಿಕ್ಕದಾಗಿ ನಾನು ಹೇಳಿರುವಂತದ್ದು. ಇಂತಹ ಹಲವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ರೇಂಜರ್ಸ್ ಮತ್ತು ರೋವರ್ಸ್ ಘಟಕದ ವತಿಯಿಂದ ಈ ಕಾಲೇಜಿನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ಕೇವಲ ಎಜುಕೇಶನ್ ಸಿಕ್ಕಿದ್ರೆ ಸಾಕಾಗ್ಲಿಕ್ಕಿಲ್ಲ. ಅವನಿಗೆ ಇತರ ಮಾಹಿತಿ, ಇತರ ಸ್ಕಿಲ್ ಡೆವಲಪ್ಮೆಂಟ್, ಇಂತಹ ಹಲವಾರು ವಿಷಯಗಳು ಆತನ ಜೀವನದಲ್ಲಿ ಅತಿ ಮುಖ್ಯ. ಅಂತಹ ಒಂದು ಕಾರ್ಯವನ್ನ ರೇಂಜರ್ಸ್ ಮತ್ತು ರೋವರ್ಸ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಖುಷಿಯ ವಿಚಾರ. ಇವತ್ತು 5ನೇ ವರ್ಷಾಚರಣೆಯನ್ನು ಆಚರಿಸುವಂಥದ್ದು ಕೂಡ ಒಂದು ಹೆಮ್ಮೆಯ ವಿಚಾರ.
ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವವರು ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಇವರು. ದಯವಿಟ್ಟು ನಮ್ಮ ಜೊತೆ ನಮ್ಮ ಅನಿಸಿಕೆಗಳನ್ನ ಹಾಗೂ ರಕ್ತದಾನದ ಮಹತ್ವವನ್ನು ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರಕ್ತದಾನ ಪವಿತ್ರವಾದಂತಹ ದಾನ. ಒಬ್ಬ ಸಾಮಾನ್ಯ ಮನುಷ್ಯ ಇನ್ನೊಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಮಾಡುವಂತಹ ದಾನವೇ ರಕ್ತದಾನ. ರೋಗಿಯ ಪ್ರಾಣ ಉಳಿಸಲಿಕ್ಕೆ ವೈದ್ಯರೇ ಆಗ್ಬೇಕಂತಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಸಹ ಇನ್ನೊಂದು ರೋಗಿಯ ಜೀವವನ್ನು ಉಳಿಸುವುದಿದ್ರೆ ಅದು ನೀವು ಕೊಡುವ ರಕ್ತದಿಂದ ಇನ್ನೊಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ. ನಮ್ಮ ದೇಹದಲ್ಲಿ 5 ರಿಂದ 5.5 ಲೀಟರ್ ರಕ್ತ ಇರ್ತದೆ, ರಕ್ತನಾಳಗಳಲ್ಲಿ ಹರಿತಾ ಇರ್ತದೆ. ಒಮ್ಮೆ ರಕ್ತದಾನ ಮಾಡಲಿಕ್ಕೆ ಕೇವಲ 10 ನಿಮಿಷಗಳ ಕಾಲ ತೆಗೆದುಕೊಳ್ತದೆ. ರಕ್ತದಾನ ಮಾಡುವಾಗ ಒಂದು ಸೂಜಿ ಚುಚ್ಚುವಂತಹ ಒಂದು ನೋವು ಮಾತ್ರ ಆಗ್ತದೆ, ಬೇರೆ ಏನಾಗುವುದಿಲ್ಲ. ಕನಿಷ್ಠ 10 ನಿಮಿಷಗಳ ಕಾಲ ನಡೆಯುವ ಈ ಪ್ರಕ್ರಿಯೆಯಿಂದ ಒಮ್ಮೆ ರಕ್ತದಾನ ಮಾಡುವಾಗ ಕೇವಲ 330 ರಿಂದ 350 ml ರಕ್ತ ನಿಮ್ಮ ದೇಹದಿಂದ ತೆಗೆಯಲಿಕ್ಕೆ ಆಗ್ತದೆ. ಒಮ್ಮೆ ನಿಮ್ಮ ದೇಹದಲ್ಲಿರುವ 5 ಲೀಟರಲ್ಲಿ 1 ಲೀಟರ್ಗಿಂತ ಜಾಸ್ತಿ ರಕ್ತ ಹೋದರೆ ನಿಮಗೆ ತಲೆ ಸುತ್ತುವುದು, BP ಕಡಿಮೆ ಆಗುವುದು ಮುಂತಾದ ತೊಂದರೆಗಳಾಗ್ತದೆ. ಯಾವುದೇ ತೊಂದರೆ ಇಲ್ಲದೆ ಕೇವಲ 10 ನಿಮಿಷಗಳಲ್ಲಿ ನಿಮ್ಮ ದೇಹದಿಂದ 330 ml ರಕ್ತವನ್ನು ರಕ್ತದಾನ ಮಾಡುವಾಗ ತೆಗೀತಾರೆ. ರಕ್ತದಾನ ಮಾಡುವುದರಿಂದ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಯಾವುದೇ ತೊಂದರೆ ಇಲ್ಲ. ನೀವು ನಿಶ್ಚಿಂತೆಯಿಂದ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡಲಿಕ್ಕೆ ಕೆಲವೊಂದು ಕನಿಷ್ಠ ಅರ್ಹತೆಗಳಿದೆ. ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. 18 ರಿಂದ 65 ವರ್ಷದವರೆಗೆ ರಕ್ತದಾನ ಮಾಡಬಹುದು. ನಿಮ್ಮ ದೇಹದ ತೂಕ 45 kg ಜಾಸ್ತಿ ಇರಬೇಕು. ನಿಮ್ಮ ದೇಹದಲ್ಲಿರುವಂತಹ ಹೆಮೋಗ್ಲೋಬಿನ್ ಅಂಶ 12ಕ್ಕಿಂತ ಜಾಸ್ತಿ ಇರಬೇಕು, 12.5 ಜಾಸ್ತಿ ಇರಬೇಕು. ನಿಮ್ಮ ರಕ್ತದಾನ ಮಾಡುವ ಮೊದಲು ನಿಮ್ಮ ದೇಹದ ತೂಕ, ನಿಮ್ಮ ರಕ್ತದ ಒತ್ತಡ, ನಿಮ್ಮ ಹೆಮೋಗ್ಲೋಬಿನ್ ಅನ್ನ ಇಲ್ಲಿ ವೈದ್ಯರು ಚೆಕ್ ಮಾಡಿ ಪರೀಕ್ಷೆ ಮಾಡಿ ನಿಮಗೆ ರಕ್ತದಾನ ಮಾಡಲಿಕ್ಕೆ ಆಗ್ತದೋ ಇಲ್ಲವೋ ಅನ್ನೋದನ್ನ ಪರಿಶೀಲಿಸಿ ಸರ್ಟಿಫೈ ಮಾಡಿ ಆಮೇಲೆಯೇ ರಕ್ತದಾನ ಮಾಡುವಂಥದ್ದು. ರಕ್ತದ ಒತ್ತಡ ಜಾಸ್ತಿ ಇರಬಾರದು. 120/80 ನಿಮ್ಮ ನಾರ್ಮಲ್ ರಕ್ತದ ಒತ್ತಡ. ಅದು ಜಾಸ್ತಿ ಇದ್ರೆ ಅಥವಾ ನಿಮ್ಮ ನಾಡಿ ಬಡಿತ ಪಲ್ಸ್ ಅಂತ ಹೇಳ್ತೇವೆ ಅದು ಜಾಸ್ತಿ ಇದ್ರೆ, ಅಥವಾ ನಿಮಗೆ ಜ್ವರ ಇದ್ದಿದ್ರೆ, ಫೀವರ್ ಇದ್ದಿದ್ರೆ, ಟೆಂಪರೇಚರ್ ಜಾಸ್ತಿ ಇದ್ರೆ ರಕ್ತದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಇನ್ನಾವುದೇ ಲಸಿಕೆ, ಹೆಪಟೈಟಿಸ್ ಅಥವಾ ಇನ್ನಾವುದೇ ಲಸಿಕೆ ತೆಗೆದುಕೊಂಡಿದ್ರೆ, ನಿಮಗೆ ಶೀತ ಕೋಲ್ಡ್ ಆಗಿ ನಿಮಗೆ ಜ್ವರ ಬಂದಿದ್ರೆ, ಆಂಟಿಬಯೋಟಿಕ್ ತಗೊಂಡಿದ್ರೆ ನಿಮಗೆ ರಕ್ತದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ರಕ್ತದಾನ ಮಾಡುವ ಮನಸ್ಸಿದ್ರೆ ವೈದ್ಯರು ಕೂಲಂಕುಷವಾಗಿ ನಿಮ್ಮ ಹಿಸ್ಟ್ರಿ, ಚರಿತ್ರೆಯನ್ನು ತೆಗೆದು ನಿಮ್ಮ ದೇಹದ ತೂಕವನ್ನು ನೋಡಿ ನಿಮ್ಮ ರಕ್ತದ ಕೊಡ್ಲಿಕ್ಕೆ ಆಗ್ತದೋ ಇಲ್ಲವೋ ಅಂತ ಅರ್ಹತೆಯನ್ನು ಪರೀಕ್ಷಿಸಿ ಕೊನೆಗೆ ನಿಮ್ಮಿಂದ, ಇದು ವಾಲಂಟ್ರಿ ರಕ್ತದಾನ, ಸ್ವಯಂ ಪ್ರೇರಿತವಾದಂತಹ ರಕ್ತದಾನ. ನೀವು ಒಂದು ಆ ಫಾರ್ಮಲ್ಲಿ ನಿಮ್ಮ ರಕ್ತದಾನ ಮಾಡ್ತೀನಿ ಅಂತ ಹೇಳಿ ನೀವು ಸೈನ್ ಮಾಡಿ ಕೊಟ್ಟ ಮೇಲೆ ನಿಮ್ಮಿಂದ ರಕ್ತದಾನ ಮಾಡುವಂಥದ್ದು. ಯಾವುದೇ ರೀತಿಯ ಪ್ರೆಷರ್ ಇಂದ ಫೋರ್ಸ್ ಮಾಡಿ ರಕ್ತದಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹಣಕ್ಕಾಗಿ ರಕ್ತವನ್ನು ಮಾರ್ತಾ ಇದ್ರು, ಅದು ಈಗ ಇಲ್ಲಿಗಲ್, ಕಾನೂನು ಬಾಹಿರ. ಈಗ ಕಾನೂನಾತ್ಮಕವಾಗಿ ನೀವೆಲ್ಲರೂ 18 ವರ್ಷ ದಾಟಿದವರು ರಕ್ತದಾನ ಮಾಡಲಿಕ್ಕೆ ಸಾಧ್ಯ. ಸೊ ಒಬ್ಬ ಮನುಷ್ಯ ಒಮ್ಮೆ 18 ವರ್ಷದಿಂದ ರಕ್ತದಾನ ಮಾಡಲಿಕ್ಕೆ ಆರಂಭಿಸಿದ್ರೆ 65 ವರ್ಷದವರೆಗೆ ಏನಿಲ್ಲ ಅಂದ್ರೆ ಒಂದು ಜೀವಮಾನದಲ್ಲಿ 250 ಬಾರಿ ರಕ್ತದಾನ ಮಾಡಬಹುದು. 250 ಬಾರಿ ರಕ್ತದಾನ ಮಾಡಿದರೆ ಏನಿಲ್ಲ ಅಂದ್ರೆ ಸುಮಾರು 70 ರಿಂದ 80 ಲೀಟರ್ ರಕ್ತ ಜೀವಮಾನದಲ್ಲಿ ರಕ್ತದಾನ ಮಾಡ್ಲಿಕ್ಕೆ ಆಗ್ತದೆ. ನೀವು ಕೊಡುವ 1 ಯೂನಿಟ್ ರಕ್ತದಿಂದ 330 ml ಇಂದ 3 ಜನರ ಜೀವವನ್ನು ಉಳಿಸಬಹುದು. ಸೊ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಜೀವಿತ ಕಾಲದಲ್ಲಿ ನಿರಂತರವಾಗಿ ರಕ್ತದಾನ ಮಾಡ್ತಾ ಇದ್ರೆ ಒಬ್ಬ ಸಾಮಾನ್ಯ ಮನುಷ್ಯ 500 ರಿಂದ 600 ಮಂದಿಯ ಜೀವವನ್ನು ಉಳಿಸುವ ಒಂದು ಅದ್ಭುತವಾದ ಶಕ್ತಿ ನಿಮಗೆಲ್ಲ ಇದೆ. ಸೊ ನಾವು ಏನೂ ಅಲ್ಲ ಅಂತ ಹೇಳುವ ಕೀಳರಿಮೆಯಿಂದ ನೀವು ಇರಬೇಡಿ. ದಯವಿಟ್ಟು 18 ವರ್ಷ ದಾಟಿದವರು ರಕ್ತದಾನ ಮಾಡಿ, ನಿರಂತರವಾಗಿ ರಕ್ತದಾನ ಮಾಡಿ ರೋಗಿಯ ಜೀವ ಉಳಿಸಲಿಕ್ಕೆ ನಮಗೆ ವೈದ್ಯರಿಗೆ ಸಹಕಾರ ನೀಡಿ ಅಂತೇಳಿ ನಾನು ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವಾಗ ರಕ್ತದ ಅವಶ್ಯಕತೆ ಇರ್ತದೆ ಅಂದ್ರೆ ಹೆರಿಗೆಯ ಸಂದರ್ಭದಲ್ಲಿ, ನಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ಅತ್ತಿಗೆ ಇರ್ಬೋದು, ಅಥವಾ ಇನ್ನಾದರೂ ಯಾವುದೋ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ಆಕ್ಸಿಡೆಂಟ್ ಆದಾಗ ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ, ಅಥವಾ ಯಾವುದೇ ಮೇಜರ್ ಸರ್ಜರಿ ಆದಾಗ ರಕ್ತದ ಅವಶ್ಯಕತೆ ಇರ್ತದೆ. ಸೊ ಬಹಳಷ್ಟು ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ಸೊ ನಿಮ್ಮ ರಕ್ತದ ಗುಂಪನ್ನು ನೀವು ಮೊದಲು ತಿಳಿದುಕೊಂಡು ನಿಮ್ಮ ರಕ್ತದ ಗುಂಪು ರ್ಯಾರ್ ಗ್ರೂಪ್ ಆಗಿದ್ರೆ, ಸಾಮಾನ್ಯವಾಗಿ O ಪಾಸಿಟಿವ್ A ಪಾಸಿಟಿವ್ ಇದ್ರೆ ಅದು ಬಹಳ ಕಾಮನ್, ಹೆಚ್ಚಿನವರಿಗೆ ಇರ್ತದೆ. ಆದರೆ ರ್ಯಾರ್ ಬ್ಲಡ್ ಗ್ರೂಪ್ ಅಂದ್ರೆ O ನೆಗೆಟಿವ್ ಅಥವಾ AB ನೆಗೆಟಿವ್ ರಕ್ತದ ಗುಂಪು ಬಹಳ ವಿರಳ. ನೀವು ರ್ಯಾರ್ ಬ್ಲಡ್ ಗ್ರೂಪ್ನವರಾಗಿದ್ರೆ ನಿಮ್ಮ ಹೆಸರನ್ನ ರಕ್ತದ ಬ್ಯಾಂಕ್ಗಳಲ್ಲಿ ನೋಂದಾಯಿಸಿಕೊಂಡು ಅಗತ್ಯ ಬಿದ್ದಾಗ ಮಾತ್ರ ರಕ್ತದಾನ ಮಾಡಬೇಕು. ಯಾಕೆಂದ್ರೆ ನೀವು ಒಮ್ಮೆ ರಕ್ತದಾನ ಮಾಡಿದಾಗ
ಆ ರಕ್ತದ ಅವಧಿ 45 ದಿನ ಮಾತ್ರ. 45 ದಿನದ ಒಳಗೆ ಆ ರಕ್ತವನ್ನು ನಾವು ಉಪಯೋಗಿಸಿಕೊಳ್ಬೇಕು. ಇಲ್ಲವಾದಲ್ಲಿ ಆ ರಕ್ತ ಎಕ್ಸ್ಪೈರಿ ಡೇಟ್ ಆಗಿ ಅದು ಹಾಳಾಗ್ತದೆ. ಸೊ ರ್ಯಾರ್ ಬ್ಲಡ್ ಗ್ರೂಪ್ ಇರುವವರು ನಿಮ್ಮ ರಕ್ತದ ಗುಂಪನ್ನ ರಕ್ತದ ಬ್ಯಾಂಕ್ಗಳಲ್ಲಿ ನೋಂದಾಯಿಸಿಕೊಂಡು ಅಗತ್ಯ ಇದ್ದಾಗ ರಕ್ತ ದಾನ ಮಾಡುವಂಥದ್ದು. ನಿಮ್ಮ ಬ್ಲಡ್ ಗ್ರೂಪ್ ಎ ಪಾಸಿಟಿವ್, AB ಪಾಸಿಟಿವ್, O ಪಾಸಿಟಿವ್ ಆಗಿದ್ರೆ ಅದು ಬಹಳ ಕಾಮನ್. ನೀವು ನಿರಂತರವಾಗಿ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇವತ್ತೇ ನಿಮ್ಮ ರಕ್ತದ ಗುಂಪನ್ನು ತಿಳಿದುಕೊಳ್ಳಿ. ನಿರಂತರವಾಗಿ ಮಹಿಳೆಯರಾಗಿದ್ದರೆ ವರ್ಷದಲ್ಲಿ 3 ಬಾರಿ, ಪುರುಷರಾದರೆ ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡಲಿಕ್ಕೆ ಆಗ್ತದೆ. ಸೊ ಇವತ್ತೇ ನೀವೆಲ್ಲರೂ ಇವತ್ತು ವೈದ್ಯರು ಬಂದಿದ್ದಾರೆ, ನಿಮ್ಮ ದೇಹದ ತೂಕವನ್ನು BP-ಯನ್ನು ಚೆಕ್ ಮಾಡಿಸ್ಕೊಂಡು ಇವತ್ತಿನಿಂದಲೇ ಒಂದು ಒಳ್ಳೆ ದಿವಸದಿಂದ ರಕ್ತದಾನ ಮಾಡಲಿಕ್ಕೆ ಆರಂಭ ಮಾಡಿ. ನಿರಂತರವಾಗಿ ರಕ್ತದಾನ ಮಾಡಿ ರೋಗಿಯ ಜೀವ ಉಳಿಸುವಲ್ಲಿ ವೈದ್ಯರಿಗೆ ಸಹಾಯ ಮಾಡಿ ಅಂತ ಹೇಳುತ್ತಾ, ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಹೆಚ್ಚಿನ ಎಲ್ಲ ಮಾಹಿತಿಯನ್ನ ಪುಸ್ತಕದಲ್ಲಿ ಇದೆ. ಎಲ್ಲ ಪುಸ್ತಕಗಳನ್ನು ಅಲ್ಲಿ ಕೌಂಟರಲ್ಲಿ ಕೊಟ್ಟಿದ್ದೇನೆ. ಆಸಕ್ತಿ ಇರುವವರು ಪುಸ್ತಕವನ್ನು ನೋಡಿ ಓದಿ ನಿರಂತರವಾಗಿ ರಕ್ತದಾನ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಾವು ಈ ರಕ್ತದಾನ ಯಾತಕ್ಕಾಗಿ ಮಾಡಬೇಕು? ಈ ರಕ್ತದಾನ ಎಂಬುದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಒಂದು ಜೀವವನ್ನು ಉಳಿಸ್ತಕ್ಕಂತಹ ಒಬ್ಬ ಅನಾರೋಗ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಒಬ್ಬ ರೋಗಿಗೆ ಅವನ ಜೀವವನ್ನು ಉಳಿಸಲಿಕ್ಕಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ರಕ್ತದಾನ. ನಮಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡ್ಬೋದು. ಆದರೆ ಈ ರಕ್ತದಾನ ಇದೊಂದು ಮಹಾದಾನ. ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸ್ತಕ್ಕಂತಹ ಒಂದು ಪುಣ್ಯ ಸಿಗುವಂಥದ್ದು. ಇದರಲ್ಲಿ ಯಾವುದೇ ಜಾತಿ ಭೇದ ಮತ ಇಲ್ಲ. ನಮ್ಮೆಲ್ಲರ ರಕ್ತವು ಕೆಂಪಾದಾಗ ಆಗಿರ್ತಕ್ಕಂತಹ ಈ ಕೆಂಪು ದ್ರವ್ಯ ಒಬ್ಬ ವ್ಯಕ್ತಿಯ ಜೀವನವನ್ನು ಉಳಿಸಿಕೊಂಡು ಅವನನ್ನು ಒಂದು ಆರೋಗ್ಯವಂತನನ್ನಾಗಿ ಮಾಡಲಿಕ್ಕೆ ಇಂತಹ ಹಲವಾರು ಸಂಘ ಸಂಸ್ಥೆಗಳು ನಡೆಸಿಕೊಂಡು ಬರ್ತಕ್ಕಂತಹ ಈ ಒಂದು ರಕ್ತದಾನ ಶಿಬಿರದಿಂದ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ರಕ್ತದಾನ ಯಾರು ಕೊಡ್ಬೋದು ಎಲ್ಲವೂ ಈಗಾಗಲೇ ನಮ್ಮ ಡಾಕ್ಟರ್ ಅವರು ಹೇಳಿದರು. ಆದ್ರೂ ಕೂಡ 45 ಏಜಿನಿಂದ ಮೇಲ್ಪಟ್ಟು ಒಬ್ಬ ಆರೋಗ್ಯವಂತ ವ್ಯಕ್ತಿ ತನ್ನ ರಕ್ತದಾನವನ್ನು ಮಾಡ್ಬೋದು. ಹಾಗೆ ಇದಕ್ಕೆ ವಯಸ್ಸು ಸಹ 18 ವರ್ಷದಿಂದ 60 ವರ್ಷದವರೆಗೆ. ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನ ದಿನವನ್ನಾಗಿ ಆಚರಿಸ್ತಾ ಇದೆ. ಇದು ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಮುಂಚೆ ರೆಡ್ ಕ್ರಾಸ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿಕೊಂಡು ಹಲವಾರು ಬ್ಲಡ್ ಬ್ಯಾಂಕ್ ಮುಖಾಂತರ ಜನರಿಗೆ ತಕ್ಷಣ ರಕ್ತವನ್ನು ನೀಡ್ತಕ್ಕಂಥ ಕೆಲಸ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಯಾರಿಗೆ ರಕ್ತ ಕೊಡ್ಬೋದು ಅಂತ. ನಾನು ಈಗಾಗಲೇ ಹೇಳಿದ ಹಾಗೆ 45 ವರ್ಷದಿಂದ 45 kg ಮೇಲ್ಪಟ್ಟವರು ರಕ್ತವನ್ನು ನೀಡಬಹುದು. ಹಾಗೆಯೇ ಪುರುಷರು, ನನಗೆ ಗೊತ್ತಿರೋ ಹಾಗೆ ಪುರುಷರು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಗೂ ಹೆಂಗಸರು 6 ತಿಂಗಳಿಗೊಮ್ಮೆ ರಕ್ತವನ್ನು ನೀಡಬಹುದು. ಹಾಗೆ ಆರೋಗ್ಯವಂತವರಾಗಿರಬೇಕು. ಹಾಗೆ ಈ ಸಾಂಕ್ರಾಮಿಕ ರೋಗವನ್ನು ಹೊಂದಿರುವವರು ರಕ್ತವನ್ನು ನೀಡಲು ಸಾಧ್ಯವಿಲ್ಲ. ಹೀಗೆ ನಾವು ರಕ್ತವನ್ನು ಕೊಡುವುದರಿಂದ ನಮಗೂ ಬಹಳಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ರೋಗ ರುಜಿನಗಳು ಯಾವ ರೀತಿ ನಾವು ರಕ್ತವನ್ನು ಇತರಿಗೆ ದಾನ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಹಲವಾರು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಕ್ತದಾನ ಮಹಾದಾನ ಅಂತ ಎಷ್ಟೋ ವರ್ಷ ನಾವು ಹೇಳ್ತಾನೆ ಬಂದಿದ್ದೇವೆ. ಭಾರತದಂಥ ದೇಶದಲ್ಲಿ ರಕ್ತದ ಅವಶ್ಯಕತೆ ಸಾಧಾರಣ ಒಂದು 50 ಕೋಟಿ ಯೂನಿಟ್, ಅದರಲ್ಲಿ ಸರಬರಾಜು ಆಗತಕ್ಕಂಥದ್ದು ಅದರ ಅರ್ಧದಷ್ಟು ಇಲ್ಲ ಅಂತ ಹೇಳೋದು ತೀರಾ ಬೇಸರದ ಸಂಗತಿ. ಕಾರಣ ಒಂದು 25 ಕೋಟಿ ಯೂನಿಟ್ ಮಾತ್ರ ಸರಬರಾಜು ಆಗ್ತಾ ಉಂಟು. ಕಾರಣ ಏನು? ಅರಿವಿನ ಕೊರತೆ. ಇವತ್ತು ನಾವು ವಾಟ್ಸಪ್ಪಿನಲ್ಲಿ ಎಂತೆಂತೋ ಬೇಡದ್ದನ್ನು ಹರಿಯಬಿಡ್ತಾ ಇದ್ದೇವೆ. ರಕ್ತದಾನ ಒಂದು ಮಹಾ ಆಂದೋಲನವಾಗಿ ರೂಪುಗೊಳ್ಳಬೇಕು. ಇದು ನಮ್ಮೆಲ್ಲರ ಸಂಕಲ್ಪ ಆಗಬೇಕು.
ನಾನೊಬ್ಬ ರಕ್ತದಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಾಗಬೇಕು. ನೀವು ರಕ್ತದಾನ ಮಾಡುವಂಥ ಸೆಲ್ಫಿಯನ್ನು ನೀವು ಫೇಸ್ಬುಕ್ಕಲ್ಲಿ ಹಾಕಿ, ವಾಟ್ಸಪ್ಪಲ್ಲಿ ಹಾಕಿ. ಇದೊಂದು ಅಭಿಮಾನದ ದ್ಯೋತಕ ಆಗಿರಲಿ. ರಾಷ್ಟ್ರ ಕಟ್ಟಲಿಕ್ಕೆ ಇದಕ್ಕಿಂತ ದೊಡ್ಡ ಒಂದು ಅವಕಾಶ ಇನ್ನೆಂತ ಇದೆ? ವೈದ್ಯರೇ ಆಗಿರ್ಬೇಕಾಗಿಲ್ಲ. ನಿಮ್ಮಲ್ಲೆಲ್ಲ ದೇಹದಲ್ಲಿ ಹರಿತಕ್ಕಂಥದ್ದು ಎಲ್ಲರದ್ದು ಒಂದೇ ರಕ್ತ. ಬೇರೆ ಬೇರೆ ಗುಂಪುಗಳಿರ್ಬೋದು, ಮನುಷ್ಯ ಎಷ್ಟೆಲ್ಲ ಸಂಶೋಧನೆ ಮಾಡಿರ್ಬೋದು, ಆದರೆ ರಕ್ತಕ್ಕೆ ಪರ್ಯಾಯ ಇಷ್ಟವರೆಗೂ ಕಂಡು ಹಿಡಿದಿಲ್ಲ. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದ ಕಾರಣ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಭಾಷಣ ಏನು ಮಾಡುವುದಿಲ್ಲ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಇದಕ್ಕೆ ಬೇಕಾದ ತಾಂತ್ರಿಕ ವಿಷಯ ಎಲ್ಲವನ್ನು ಹೇಳಿದ್ದಾರೆ. ಕ್ರಿಸ್ ಗೇಲ್ ಬ್ಯಾಟಿಂಗ್ ಮಾಡಿದ ಮೇಲೆ ಮತ್ತೆ ಬ್ಯಾಟಿಂಗಿಗೆ ಬೇರೆ ಏನು ಉಳಿದಿಲ್ಲ. ತಾಂತ್ರಿಕ ವಿಷಯ ಎಲ್ಲ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ರಕ್ತದಾನವನ್ನೊಂದು ಸಂಕಲ್ಪವಾಗಿ ನೀವು ಸ್ವೀಕರಿಸಿ. ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ನನಗೆ ಎಂತ ಹಾಕ್ಕೊಂಡು ನೀವು ಕೇಳ್ಬೋದು. ನಾನೊಬ್ಬ ನಿಯಮಿತ ರಕ್ತದಾನಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. 5 ತಿಂಗಳ ಹಿಂದೆ ನಾನು ರಕ್ತದಾನ ಮಾಡಿದ್ದೆ, ಇವತ್ತು ಕೂಡ ಮಾಡ್ತೇನೆ, ಮುಂದೆ ಕೂಡ ಮಾಡ್ತೇನೆ. ಇದು ನನ್ನ ಸಂಕಲ್ಪ. ಇಷ್ಟು ಹೇಳಿ ಅವಕಾಶ ಕಲ್ಪಿಸಿದಂಥ ಜಗಮೆಚ್ಚಿದ ಸಮಾಜ ಸೇವಕ ಇಬ್ರಾಹಿಂ ಮತ್ತು ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮಿಸ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇವತ್ತು ನಡೆಯುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನ ಈ ವರ್ಷದ ಒಂದು ಪ್ರಪ್ರಥಮ ಕಾರ್ಯಕ್ರಮ ಎಂಬುದಾಗಿ ನಾವು ಹೇಳಬಹುದು. ಒಂದು ಚೊಚ್ಚಲ ಕಾರ್ಯಕ್ರಮ ರಕ್ತದಾನದ ಮುಖಾಂತರ ಆಯೋಜಿಸಲಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತದೆ, ಆಪದ್ಧರ್ಮ ಎಂಬುದು ಒಂದು ಮುಖ್ಯವಾದಂತಹ ಒಂದು ಧರ್ಮ. ಎಲ್ಲ ಧರ್ಮಗಳಿಗಿಂತಲೂ ಅದು ಶ್ರೇಷ್ಠವಾದುದು. ಈ ರಕ್ತದಾನ ಎಂಬುದು ಜೀವದ್ರವವನ್ನು ದಾನ ಮಾಡುವಂತಹ ಒಂದು ಸುಸಂದರ್ಭ. ಇದು ನಾವು ಬಯಸಿದಾಗ ಕೈಗೊಳ್ಳಬಹುದಾದಂತಹ ದಾನ ಆಗಿರೋದಿಲ್ಲ. ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಇತ್ಯಾದಿಗಳನ್ನು ನಾವು ಇಷ್ಟಪಟ್ಟಲ್ಲಿ ನಾವು ಅದನ್ನು ಮಾಡಬಹುದು. ಆದರೆ ಈ ರಕ್ತದಾನ ಎನ್ನುವಂತಹದ್ದು, ಇದಕ್ಕೆ ತಾಂತ್ರಿಕ ವರ್ಗವು ಜೊತೆಗಿರಬೇಕಾಗ್ತದೆ. ನಮ್ಮ ಶಾರೀರಿಕ ಪರಿಸ್ಥಿತಿಯೂ ಕೂಡ ಅದಕ್ಕೆ ಯೋಗ್ಯವಾಗಿರಬೇಕಾಗ್ತದೆ. ಅದೇ ರೀತಿ ಅದನ್ನು ಪಡೆಯುವಂಥವನು ಆಪತ್ಕಾಲದಲ್ಲಿರ್ತಾನೆ. ಆಕ್ಸಿಡೆಂಟ್ ಇರ್ಬೋದು ಅಥವಾ ಹೆರಿಗೆ ಸಂದರ್ಭ ಇರ್ಬೋದು. ಈಗಾಗಲೇ ಈ ರಕ್ತದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೇದಿಕೆಯಲ್ಲಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಸ್ಪಷ್ಟವಾಗಿ ನಮಗೆ ತಿಳಿಸಿರ್ತಾರೆ. ಈ ರೀತಿಯ ಒಂದು ದಾನ, ರಕ್ತದಾನದಂತಹ ಅತ್ಯಂತ ಶ್ರೇಷ್ಠವಾದಂತಹ ದಾನವನ್ನು ಆಯೋಜಿಸುವುದರ ಮುಖಾಂತರ ಈ ವರ್ಷದ ನಮ್ಮ ಕಾಲೇಜಿನ ಚಟುವಟಿಕೆಗಳು ಪ್ರಾರಂಭವಾಗ್ತಾ ಇದೆ. ಬಹಳ ಸಂತೋಷದ ವಿಷಯ. ಅದೇ ರೀತಿಯಾಗಿ ಈ ಹಿಂದೆಯೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಕೈಗೊಂಡಿರುತ್ತಾರೆ. ಇವತ್ತು ಕೂಡ ಹಾಗೆ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದಕ್ಕೆ ಸಿದ್ಧರಾಗಿ ಬಂದಿರ್ತಾರೆ. ಹಾಗೆ ಅವರ ಮನೆಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂತೆ ಆಹ್ವಾನಿಸಿರ್ತಾರೆ. ಇನ್ನೇನು ರಕ್ತದಾನ ಶಿಬಿರ ಪ್ರಾರಂಭವಾದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಇಲ್ಲಿ ಬರಬಹುದು ಎಂಬ ನಿರೀಕ್ಷೆಯೂ ಕೂಡ ನಮಗಿದೆ. ನಮ್ಮ ಕಾಲೇಜಿಗೆ ಈ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನೆರವಾದಂತಹ ಈ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಹಾಗೂ ಎನೆಪೋಯ ಹಾಸ್ಪಿಟಲ್ ಇದರ ಸಿಬ್ಬಂದಿ ವರ್ಗದವರಿಗೂ ಕೂಡ ಕಾಲೇಜಿನ ವತಿಯಿಂದ ನಾವು ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಿದ್ದೇವೆ. ನಾವು ಬಹಳ ಆಭಾರಿಗಳಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರು ಕೂಡ ಆಗಮಿಸಿರ್ತಾರೆ. ಉತ್ತಮ ಮಾತುಗಳನ್ನಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳನ್ನು ಬಹಳಷ್ಟು ಶ್ಲಾಘಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ಮಟ್ಟಿಗೆ ನಮ್ಮ ಕಾಲೇಜು ಒಂದು ಮುನ್ನೆಲೆಯಲ್ಲಿರುವಂತಹ ಒಂದು ಕಾಲೇಜು ಎಂಬ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಇದು ಸ್ಫೂರ್ತಿಯಾಗಲಿ, ಇನ್ನೂ ಹೆಚ್ಚಿನ ಸಮಾಜ ಸೇವಾ ಕೈಂಕರ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳು ತೊಡಗುವಂತಾಗಲಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕು ಉಜ್ವಲವಾಗಲಿ ಎಂಬುದಾಗಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಸಂಘಟಕರ ಉದ್ದೇಶ ಇಲ್ಲಿಗೆ ಪೂರೈಕೆಯಾಗಲಿ ಎಂಬುದಾಗಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.
ಕುಂಡಲಿ ತೋರಿಸಬೇಕು. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ರೇಂಜರ್ಸ್ ರೋಸ್ನ ಕಾರ್ಯಕ್ರಮ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಏನೇ ಒಂದು ವಿಷಯ ಇರ್ಬೋದು, ಅದರಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸ್ತಿರುವಂಥದ್ದು ಶುಭ KS ಮ್ಯಾಮ್, ಹಾಗೆ ಪ್ರಾಂಶುಪಾಲರು ಕೂಡ. ಆದರೆ ಶುಭ KS ಮ್ಯಾಮ್ ಇವರನ್ನು ಉಕ್ಕಿನ ಮೇಲೆ ಅಂತ ಕರೆದರೆ ಏನು ತೊಂದರೆ ಇಲ್ಲ ಅಂತ ಅನಿಸ್ತದೆ. ಯಾಕಂದರೆ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಇವರ ಕೈ ಇದೆ, ಇವರ ಏನು ಎಫರ್ಟ್ ಇದೆ, ಇವರ ಒಂದು ಶಕ್ತಿ ಇದೆ. ಇವರು ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಯೋಜನೆಗಳನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಮುಖ್ಯರಾದಂತಹ ನಿರ್ದೇಶಕರು ಹಾಗೂ ರೇಂಜರ್ಸ್ ರೋಡ್ಸ್ನ ಲೀಡರ್ ಆದಂತಹ ಶ್ರೀಮತಿ ಶುಭ KS ಮ್ಯಾಮ್ ಇವರಿಗೂ ಕೂಡ